ಹಲೋ, ವೆಲ್ಕಮ್. ನಾವೀಗ ನೆಕ್ಸ್ಟ್ ಡೇ ಇದು ತರವಾಡು ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಇವತ್ತು ಮುಡಿಪು ಕಟ್ಟಲಿಕ್ಕೆ ತಿರುಪತಿಗೆ ಅದುಂಟು, ಮತ್ತು ನಾಗನಿಗೆ ಪೂಜೆ ಉಂಟು. ಆನಂತರ ದೈವಗಳಿಗೆ ಮೊಗ ಸಮರ್ಪಣೆ ಉಂಟು. ಅದೆಲ್ಲ ಕಾರ್ಯಕ್ರಮ ಉಂಟು. ಬನ್ನಿ ಹೋಗುವ. ನಾವು ಟೂ ವೀಲರಲ್ಲಿ ಹೋಗ್ತಾ ಇದ್ದೇವೆ. ಹಿಂದೆಯಿಂದ ನೋಡಿ ಕಾರಲ್ಲೆಲ್ಲ ಬರ್ತಾ ಇದ್ದಾರೆ. ನೋಡಿ ನಮ್ಮ ಹಿಂದೆ ಉಂಟು ಕಾರು. ನೋಡಿ ನಾವೀಗ ಬ್ರಿಡ್ಜಿನ ಮೇಲೆ ಹೋಗ್ತಾ ಇದ್ದೇವೆ. ಅಡ್ಯಾರ್ ಬ್ರಿಡ್ಜ್, ಹರೇಕಳ ಬ್ರಿಡ್ಜ್ ಅಂತ ಹೇಳ್ತಾರೆ ಇದಕ್ಕೆ. ಈ ಒಂದು ಬ್ರಿಡ್ಜ್ ಮಾಡಿದ್ರಿಂದ ನಮಗೆ ತುಂಬ ಉಪಕಾರ ಆಯಿತು ನಮ್ಮ ತರವಾಡು ಮನೆಗೆ ಹೋಗಲಿಕ್ಕೆ. ಒಂದು 10-15 ಮಿನಿಟ್ಸಲ್ಲಿ ಮುಟ್ತೇವೆ. ಮೊದಲು 1 ಗಂಟೆ ಬೇಕಿತ್ತು ಹೋಗಲಿಕ್ಕೆ, ಈಗ 10-15 ಮಿನಿಟ್ಸಲ್ಲಿ ಇರ್ಬೋದು ಹೋಗಿ. ಮತ್ತೆ ಸೇಮ್ ಶೋಕತ್ತ ಏನೆಲ್ಲ ಮಸ್ತ್ ಉಪ್ಪು ಇರುತ್ತೆ. ಇದು ಅಂಕಲ್ ಲಾಸ್ಟ್ ನಾನು ಪೋಪುನ್ ನನ್ನ ಮಾವ ನೋಡಿಲಿ ನೋಡ್ತಿದ್ರಲ್ಲ, ನಂದು ಮಾವ ಇದು. ಮತ್ತು ಆಂಟಿ ಮತ್ತು ಮಾವನ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೇವೆ. ಆಯಿತು, ರೀಚ್ ಆದೇವು. ಮತ್ತೆ ವೀಡಿಯೋ ತುಂಬ ಇರಲ್ಲ ಇಂಥ ವರ್ಕ್ ಇತ್ತು. ಹೌದು, ಪೋಲಿ ಗಾಡಿ ಅಡೆಗೆ ಸ್ಟಾಪ್ ಉಂಟು.
ಇದು ತಿರುಪತಿಗೆ ಮುಡಿಪು ಕಟ್ತಾ ಇದ್ದೇವೆ.